ನಮಸ್ಕಾರ ವೀಕ್ಷಕರೇ, ಕಣಚೂರು ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವಂತಹ ಕಣಚೂರು ಆರೋಗ್ಯವಾಣಿ ಇದು ಆರೋಗ್ಯದ ಮಾತು ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಕಳೆದ ಹಲವಾರು ಸಂಚಿಕೆಗಳಲ್ಲಿ ಕಣಚೂರು ಹಾಸ್ಪಿಟಲ್ನವರು ಸಾಕಷ್ಟು ಆರೋಗ್ಯ ಸಂಬಂಧಿತ ಮಾಹಿತಿಯನ್ನು ನೀಡ್ತಾ ಬಂದಿದ್ದಾರೆ. ಇವತ್ತು ಸ್ನೋರಿಂಗ್ ಅಂದ್ರೆ ಗೊರಕೆಯ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಇದನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಕಣಚೂರು ಹಾಸ್ಪಿಟಲ್ನ ENT ಡಿಪಾರ್ಟ್ಮೆಂಟ್ನ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಮಧುಕರ್ ಅವರು ನಮ್ಮ ಜೊತೆಗಿದ್ದಾರೆ. ಇತ್ತೀಚೆಗೆ ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆಗಳಲ್ಲಿ ಗೊರಕೆ ಸಮಸ್ಯೆ ಕೂಡ ಒಂದಾಗಿದೆ. ಈ ಒಂದು ಗೊರಕೆ ಸಮಸ್ಯೆ ಯಾವೆಲ್ಲ ಕಾರಣಗಳಿಂದ ಬರುತ್ತೆ, ಇದಕ್ಕೆ ಕಾರಣವಾದರೂ ಏನು, ಇದರ ಲಕ್ಷಣಗಳೇನು, ಇವೆಲ್ಲವನ್ನ ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಇದ್ದಾರೆ. ಬನ್ನಿ ಅವರ ಹತ್ರ ಮಾತನಾಡಿಸೋಣ. ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ನಾನು ಹೇಳಿದೆ ಸ್ನೋರಿಂಗ್ ಅಂತ. ಇತ್ತೀಚೆಗೆ ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆಗಳಲ್ಲಿ ಈ ಸ್ನೋರಿಂಗ್ ಕೂಡ ಒಂದು, ಅದರಲ್ಲೂ ಪುರುಷರಾಗಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಅನ್ನುವಂತಹ ಮಾತಿದೆ. ಸೊ ಈ ಒಂದು ಸ್ನೋರಿಂಗ್ ಅಂದ್ರೆ ಏನು ಅನ್ನುವಂಥದ್ದು ಡಾಕ್ಟರ್? ಈಗ ಸ್ನೋರಿಂಗ್ ಅಂದ್ರೆ ಸಾಮಾನ್ಯವಾಗಿ ಜನ ಮಲಗಿರುವಾಗ ಅವರಿಗೆ ಸೌಂಡ್ ಬರ್ಬೋದು, ಅಂದ್ರೆ ಅವರಿಗೆ ಗೊತ್ತಾಗೋದಿಲ್ಲ, ಆದರೆ ಅವರ ಪಾರ್ಟ್ನರ್ ಇರ್ಬೋದು, ಆದರೆ ಅವ್ರ ಮನೇಲಿರೋ ಬೇರೆ ಮಕ್ಕಳಿರ್ಬೋದು, ಮಲಗಿರುವಾಗ ಅವ್ರಿಗೆ ಯಾವಾಗಲೂ ಸೌಂಡ್ ಬರ್ತಾ ಇರ್ತದೆ. ಬಾಯಿಂದ ಬರ್ಬೋದು ಅಥವಾ ಮೂಗಿಂದ ಬರ್ಬೋದು. ಇದು ಬರೀ ಪುರುಷರಂತ ಅಲ್ಲ, ಮಹಿಳೆಯರಲ್ಲೂ ಅಫೆಕ್ಟ್ ಆಗ್ತದೆ. ಆದರೆ ಪುರುಷರಲ್ಲಿ ಇನ್ಸಿಡೆನ್ಸ್ ವೈಸ್ ತುಂಬ ಹೆಚ್ಚಾಗಿ ಇರ್ತದೆ. ಅವ್ರದ್ದು ಹ್ಯಾಬಿಟ್ಸ್ ಇರ್ಬೋದು, ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ಅನಾಟೊಮಿಕಲ್ ನಾವೇನಂತೀವಿ ದೇಹ ಶರೀರ, ಅದನ್ನ ನೋಡಿದರೆ ಪುರುಷರಿಗೆ ಜಾಸ್ತಿ ಎಫೆಕ್ಟ್ ಆಗ್ತದೆ. ಮಹಿಳೆಯರಿಗೆ ಕಂಪೇರ್ ಮಾಡಿದ್ರೆ ಪುರುಷರಿಗೆ ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಹಾಗಾದ್ರೆ ಈ ಗೊರಕೆಯನ್ನ ಯಾರು ಹೆಚ್ಚಾಗಿ ಹೊಡಿತಾರೆ ಅನ್ನುವಂಥದ್ದು ಡಾಕ್ಟರ್? ಗೊರಕೆ ಅಂದ್ರೆ ಅದನ್ನ ಹೇಳಿದ ಹಾಗೆ ಪುರುಷರಲ್ಲಿ ಜಾಸ್ತಿ. ಈಗ ತುಂಬಾ ವೆಯ್ಟ್ ಸಮಸ್ಯೆಗಳಿದ್ದಲ್ಲಿ ಗೊರಕೆ ಸಮಸ್ಯೆಗಳಂದ್ರೆ ಜಾಸ್ತಿ ಒಬೇಸ್ ಇದ್ರೆ, ತೂಕ ಜಾಸ್ತಿ ಇದ್ರೆ ಅಂಥವರಲ್ಲಿ ಜಾಸ್ತಿ ಲಕ್ಷಣ ಕಾಣಿಸ್ತದೆ. ಯಾಕಂದ್ರೆ ತೂಕ ಜಾಸ್ತಿ ಇರೋರಿಗೆ ಸ್ವಲ್ಪ ಈ ಕುತ್ತಿಗೆ ಅಲ್ಲೆಲ್ಲ ಟಿಶ್ಯೂಸ್ ಅಥವಾ ಮಸಲ್ಸ್ ಎಲ್ಲ ಜಾಸ್ತಿ ಇರ್ತದೆ. ಆ ಟಿಶ್ಯೂಸ್ ಅಥವಾ ಮಸಲ್ಸ್ ಜಾಸ್ತಿ ಇದ್ದಾಗ ಅವ್ರಿಗೆ ಉಸಿರಾಡುವಾಗ, ರಾತ್ರಿ ಉಸಿರಾಡುವಾಗ ಅವ್ರಿಗೆ ಸರಿಯಾಗಿ ಉಸಿರು ಹೋಗುತ್ತಾ ಇರೋದಿಲ್ಲ. ಸೊ ಆವಾಗ ಅವ್ರಿಗೆ ಸ್ವಲ್ಪ ಗೊರಕೆ ಹೊಡೆಯುವ ಚಾನ್ಸಸ್ ತುಂಬ ಇರ್ತದೆ. ಆದರೂ ಸಣ್ಣಗಿರೋರಲ್ಲಿ ಕೂಡ ಈ ಗೊರಕೆ ಸಮಸ್ಯೆ ಬರ್ಬೋದು. ಹೆಚ್ಚಾಗಿ ಈಗ ಆರೋಗ್ಯ ಸಮಸ್ಯೆಗಳನ್ನ ನೋಡಿದ್ರೆ ವಂಶ ಪಾರಂಪರಿಕವಾಗಿ ಬರುವಂತಹ ಆರೋಗ್ಯ ಸಮಸ್ಯೆಗಳೇ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಹೌದು, ಇದು ಕೂಡ ವಂಶ ಪಾರಂಪರಿಕವಾಗಿ ಬರುತ್ತಾ? ಇದು ವಂಶ ಪಾರಂಪರ್ಯವಾಗಿ ಬರೋದಿಲ್ಲ. ಆದ್ರೆ ಕೆಲವು ಅನಾಟೊಮಿಕಲ್ ನಾವು ದೇಹ ಶರೀರ, ಈಗ ತಂದೆಗೆ ಇರ್ಬೋದು, ತಾಯಿಗೆ ಇರ್ಬೋದು, ಅಥವಾ ಅವ್ರ ಮನೇಲಿ ಯಾರಿಗಾದ್ರೂ ಇರ್ಬೋದು, ಅವ್ರದ್ದು ದೇಹ ಶರೀರ ಹೇಗೆ ಇರ್ತದೆ ಮಕ್ಕಳಿಗೆ ಕೂಡ ಅದೇ ತರ ಇರ್ತದೆ. ಸೊ ಅನಾಟೊಮಿಕಲ್ ಏನಾದ್ರು ವೇರಿಯೇಷನ್ಸ್ ಬಂದ್ರೆ ಆ ದೇಹದ ಪ್ರಕಾರ ಬರಬಹುದು. ವಂಶ ಪಾರಂಪರ್ಯವಾಗಿ ಬರೋದಿಲ್ಲ. ಅದು ಶರೀರ ಎಲ್ಲ, ದೇಹ ಶರೀರ ಎಲ್ಲ ನೋಡಿದಾಗ ಬರೋ ಚಾನ್ಸಸ್ ಇರಬಹುದು. ವಂಶ ಪಾರಂಪರಿಕವಾಗಿ ಬರುತ್ತಾ ಇಲ್ವಾ ಅಂತ ಹೇಳಿದ್ರಿ. ಇನ್ನು ಈ ಒಂದು ಗೊರಕೆ ಬರೋದಕ್ಕೆ ಕಾರಣವಾದ್ರೂ ಏನು ಅನ್ನೋದು ಡಾಕ್ಟರ್? ಗೊರಕೆ ತುಂಬಾ ಕಾರಣಗಳುಂಟು. ಹಾಗೆ ಈಗಾಗಲೇ ನಾನು ಹೇಳಿದ್ರಿಂದ ಮೂಗಿನ ತೊಂದರೆ, ಅಥವಾ ಮೂಗಲ್ಲಿ ಏನಾದರೂ ನಾವು ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತೀವಿ, ಅಂದ್ರೆ ಮೂಗು ಬೆಂಡ್ ಇದ್ರೆ ಅವ್ರಿಗೆ ಉಸಿರಾಡಕ್ಕೆ ಆಗ್ತಾ ಇರೋದಿಲ್ಲ, ಅಥವಾ ಮೂಗಿಂದ ಅಲರ್ಜಿ ಇದ್ರೆ, ಅಥವಾ ಮೂಗಲ್ಲಿ ಏನಾದರೂ ಮಾಂಸ ಏನಾದರೂ ಬೆಳೆದಿದ್ರೆ, ಅಥವಾ ಚಿಕ್ಕ ಮಕ್ಕಳಲ್ಲಿ ಅಡಿನಾಯ್ಡ್ಸ್ ಅಂತ ಹೇಳ್ತೀವಿ, ಮೂಗಿನ ಹಿಂದೆ ಏನಾದರೂ ದುರ್ಮಾಂಸ ಇದ್ರೆ ಅವ್ರಿಗೆ ರಾತ್ರಿ ಹೊತ್ತು ಉಸಿರಾಡಕ್ಕೆ ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ ಅವರು ಬಾಯಿಂದ ಉಸಿರಾಡಬೇಕಾಗ್ತದೆ. ಬಾಯಿಂದ ಉಸಿರಾಡುವಾಗ ಮೂಗಿಂದ ಸೌಂಡ್ ಬರ್ಬೋದು, ಅಥವಾ ಬಾಯಿಂದ ಸೌಂಡ್ ಬರ್ಬೋದು. ಅದು ಸ್ವಲ್ಪ ವ್ಯತ್ಯಾಸ. ಆದರೆ ಈಗ ಸೋಷಿಯಲ್ ಡ್ರಿಂಕರ್ಸ್ ಇರ್ತಾರೆ, ಅವ್ರು ಯಾವಾಗಲೂ ಕುಡಿತಾ ಇರ್ತಾರೆ. ರಾತ್ರಿ ಹೊತ್ತು ಯಾರು ಡ್ರಿಂಕ್ಸ್ ಕುಡಿತಾರಲ್ಲ, ಸೊ ಅವರಿಗೆ ಯೂಶಲಿ ಈ ಟಿಶ್ಯೂಸ್ ಅಥವಾ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆದಾಗ ಅವ್ರಿಗೆ ತುಂಬ ಸ್ನೋರಿಂಗ್ ಬರೋ ಚಾನ್ಸಸ್ ಇರ್ತದೆ ರಾತ್ರಿ ಹೊತ್ತು. ಅಥವಾ ಅನಾಟೊಮಿಕಲ್ ಬೇರೆ ವ್ಯತ್ಯಾಸ ಅಂದರೆ ಒಬ್ರೊಬ್ರಿಗೆ ನಾಲಿಗೆ ಎಲ್ಲ ದಪ್ಪ ಇರ್ಬೋದು. ನಾಲಿಗೆ ದಪ್ಪ ಇದ್ರೂ ಅವರಿಗೆ ರಾತ್ರಿ ಸ್ನೋರಿಂಗ್ ಆಗ್ತದೆ. ಈ ಸ್ನೋರಿಂಗ್ ಅಂದರೆ ಸಾಮಾನ್ಯ ಕಾಯಿಲೆಗಿಂತ ಸ್ವಲ್ಪ ಸೀರಿಯಸ್ ಆದ ವಿಷಯ, ಸೀರಿಯಸ್ ಆಗಿ ತೊಗೊಬೇಕಾಗ್ತದೆ. ಯಾಕಂದರೆ ಯಾವಾಗ ಸ್ನೋರಿಂಗ್ ಆಗ್ತದೆ, ಅದು ನಾವು ಸ್ನೋರಿಂಗ್ ರಿಪೀಟೆಡ್ ಆಗ್ತಾ ಇರುವಾಗ ಅದನ್ನು ಸ್ಲೀಪ್ ಅಪ್ನಿಯಾ ಅಂತೀವಿ. ಸ್ಲೀಪ್ ಅಪ್ನಿಯಾ ಅಂದರೆ ಅವ್ರಿಗೆ ಅವ್ರು ರಾತ್ರಿ ಮಲಗಿರುವಾಗ ಸಡನ್ ಆಗಿ ಬ್ರೀತಿಂಗ್ ಸ್ಟಾಪ್ ಆಗ್ತದೆ ಸ್ವಲ್ಪ ಹೊತ್ತು, ಮತ್ತೆ ಅವರು ತಿರ್ಗಾ ಸ್ಟಾರ್ಟ್ ಮಾಡ್ತಾರೆ. ಸೊ ಹೀಗೆ ಬಿಟ್ಟು ಉಸಿರಾಡಿ ಮತ್ತು ಸ್ಟಾಪ್ ಆಗಿ ಉಸಿರಾಡ್ತಾ ಇದ್ರೆ ಅವ್ರಿಗೆ ಬ್ಲಡ್ ಆಕ್ಸಿಜನ್ ಲೆವೆಲ್ಸ್ ತುಂಬ ಕಮ್ಮಿ ಆಗ್ತದೆ. ಬ್ಲಡ್ ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಆದಾಗ ಹಾರ್ಟ್ಗೆ ಆಕ್ಸಿಜನ್ ಲೆವೆಲ್ ಎಲ್ಲ ಸ್ವಲ್ಪ ಹೋಗೋದು ಕಮ್ಮಿ. ಆಗ ಹಾರ್ಟ್ ಡ್ಯಾಮೇಜ್ ಆದರೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಡಯಾಬಿಟಿಸ್, ಹೈಪರ್ ಟೆನ್ಷನ್ ಬರೋ ಚಾನ್ಸಸ್ ಎಲ್ಲ ಜಾಸ್ತಿ ಇರ್ತದೆ.
ಎಸ್, ಈಗ ಸಾಮಾನ್ಯವಾಗಿ ಕೆಲವರಿಗೆ ಜ್ವರ ಬಂದಂತಹ ಸಂದರ್ಭದಲ್ಲಿ ಗೊರಕೆ ಹೊಡಿತಾರೆ, ಕೋಲ್ಡ್ ಆಗಿರ್ಬೋದು, ಆ ಥರ ಏನಾದರೂ, ಅದಕ್ಕೆ ಏನಾದರೂ ಕಾರಣ ಅನ್ನುವಂಥದ್ದು? ಅದು ಈಗ ಜ್ವರ ಬಂದರೆ, ಈಗ ಜ್ವರ ತುಂಬ ಕಾರಣಗಳು ಅಂತೀವಿ ಜ್ವರ ಬರೋದಕ್ಕೆ. ಈಗ ಮಕ್ಕಳಲ್ಲಿ ಆಗಲಿ ದೊಡ್ಡವರಲ್ಲಿ ಆಗಲಿ ಟಾನ್ಸಿಲ್ಸ್ ಅಂತ ಹೇಳ್ತೀವಿ. ಈ ಮೂಗು ಅಥವಾ ಬಾಯಿ ಆ ಕಾರಣಗಳಿಂದ ಏನಾದರೂ ಜ್ವರ ಬಂದರೆ ಈ ಮೂಗು ಅಥವಾ ಬಾಯಿ ಉಸಿರಾಟದ ನಾವು ಮೂಗಿಂದ ಉಸಿರಾಡ್ತೀವಿ, ಬಾಯಿಂದ ಉಸಿರಾಡ್ತೀವಿ. ಈ ಜಾಗದಲ್ಲಿ ಎಲ್ಲಾದರೂ ಅಬ್ಸ್ಟ್ರಕ್ಷನ್, ಎಲ್ಲಾದರೂ ಅಡೆತಡೆ ಇದ್ದರೆ ಅವ್ರಿಗೆ ಸ್ನೋರಿಂಗ್ ಬರ್ಬೋದು. ಇದೆಲ್ಲ ಟ್ರೀಟ್ ಆಗುವಂಥ ಡಿಸೀಸಸ್. ಈಗ ಅಡಿನಾಯ್ಡ್ಸ್ ಅಥವಾ ಮೂಗು ಬೆಂಡ್ ಇದ್ದರೆ ಅದನ್ನು ಆಪರೇಷನ್ ಮಾಡಿ ಕಂಟ್ರೋಲ್ ಮಾಡ್ಬೋದು. ಈಗ ಅಲರ್ಜಿ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಉಂಟು, ಟ್ಯಾಬ್ಲೆಟ್ಸ್ ಉಂಟು, ಸ್ಪ್ರೇ ಉಂಟು, ಅದನ್ನು ಕೊಟ್ಟು ಟ್ರೀಟ್ಮೆಂಟ್ ಕೊಡ್ಬೋದು. ಈಗ ಜನಕ್ಕೆ ಸ್ವಲ್ಪ ನಾಲೆಜ್ ಏನೂ ಇಲ್ಲ ಅಂದರೆ, ಇಲ್ಲ ನಾವೀಗ ಹಾಸ್ಪಿಟಲ್ಗೆ ಹೋಗ್ತೀವಿ, ನಮಗೆ ಸುಮ್ಮನೆ ಟೆಸ್ಟ್ ಬರ್ಕೊಡ್ತಾರೆ, ಸುಮ್ಮನೆ ಟ್ರೀಟ್ಮೆಂಟ್ ಕೊಡ್ತಾರೆ. ಈಗ ಮತ್ತು ಬೇರೆಯವ್ರನ್ನ ಕೇಳಿರ್ತಾರೆ, ಅವರು ಬೇರೆ ಮಾಹಿತಿ ಕೊಡ್ಬೋದು. ಅದನ್ನೆಲ್ಲ ತಿಳ್ಕೊಂಡು ಜನ ಈಗ ಹಾಸ್ಪಿಟಲ್ ಬರ್ತಾ ಇಲ್ಲ. ಆದರೆ ಸ್ನೋರಿಂಗ್ ಅನ್ನೋದು ತುಂಬ ಸೂಕ್ಷ್ಮತೆಯಿಂದ ವಿಚಾರ ಮಾಡಿ, ಸ್ನೋರಿಂಗ್ ಯಾರಿಗಾದರೂ ಮನೇಲಿ ಇತ್ತು ಅಂದರೆ ಅದನ್ನು ಇಮಿಡಿಯೇಟ್ ಟ್ರೀಟ್ಮೆಂಟ್ ತೊಗೊಳೋದು ಬೆಟರ್. ಹಾಗಾದ್ರೆ ಇದು ಮಕ್ಕಳಲ್ಲಿ ಕೂಡ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇದೆಯಾ, ಅಥವಾ ಇಂಥದೇ ಏಜ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು? ಏಜ್ ಸ್ಪೆಸಿಫಿಕ್, ಸ್ನೋರಿಂಗ್ ಏಜ್ ಸ್ಪೆಸಿಫಿಕ್ ಅಲ್ಲ, ಯಾವ ಏಜಲ್ಲಿ ಆದರೂ ಬರ್ಬೋದು. ಯೂಶಲಿ ಮಕ್ಕಳಲ್ಲಿ ನಾ ಹೇಳ್ದಂಗೆ ಅಡಿನಾಯ್ಡ್ಸ್ ಅಂತ ಮೂಗಿಂದ ಏನಾದರೂ ದುರ್ಮಾಂಸ ಇದ್ದರೆ ಅಥವಾ ಟಾನ್ಸಿಲ್ ಇದ್ದರೆ ಅವರಿಗೆ ಸ್ನೋರಿಂಗ್ ಚಿಕ್ಕ ವಯಸ್ಸಲ್ಲೂ ಬರ್ಬೋದು, ಮಕ್ಕಳಲ್ಲಿ ಚಿಕ್ಕ ವಯಸ್ಸಲ್ಲೂ ಬರ್ಬೋದು. ಯೂಶಲಿ ನಾವು ಎಲ್ಡರ್ಲಿ ಪೀಪಲ್, ಅಡಲ್ಟ್ಸಲ್ಲಿ ಜಾಸ್ತಿ ಸ್ನೋರಿಂಗ್ ಇರ್ತದೆ. ಯಾಕಂದರೆ ಅವ್ರದ್ದು ಹ್ಯಾಬಿಟ್ಸ್, ಸ್ಮೋಕಿಂಗ್ ಇರ್ಬೋದು, ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಸೊ ಅವ್ರ ಸ್ಲೀಪಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಇದೆಲ್ಲ ಸ್ನೋರಿಂಗ್ಗೆ ತುಂಬ ಕಾರಣ. ಆದರೆ ಮಕ್ಕಳಲ್ಲೂ ಬರ್ತದೆ. ಎಸ್ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಇನ್ನು ಈ ಗೊರಕೆ ಅನ್ನುವಂಥದ್ದು ಯಾವೆಲ್ಲ ಕಾರಣಗಳಿಂದ ಬರುತ್ತೆ ಅನ್ನುವಂಥದ್ದನ್ನು ಡಾಕ್ಟರ್ ತಿಳಿಸಿಕೊಟ್ರು. ಇನ್ನು ಇದು ನಿದ್ದೆ ಮಾಡಿದಂಥ ಸಂದರ್ಭದಲ್ಲೇ ಯಾಕೆ ಗೊರಕೆ ಹೊಡಿತಾರೆ, ಇವೆಲ್ಲವನ್ನ ಕೂಡ ನೋಡೋಣ. ಅದಕ್ಕೂ ಮುನ್ನ ಒಂದು ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ಕಣಚೂರು ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವಂತಹ ಕಣಚೂರು ಆರೋಗ್ಯವಾಣಿ, ಇದು ಆರೋಗ್ಯದ ಮಾತು, ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಆಗಲೇ ಈ ಒಂದು ಗೊರಕೆ ಸಮಸ್ಯೆಗೆ ಯಾವೆಲ್ಲ ಕಾರಣಗಳು ಅಂತ ತಿಳಿಸ್ಕೊಟ್ರಿ. ಇನ್ನು ಇದು ನಿದ್ದೆ ಮಾಡಿದಂಥ ಸಂದರ್ಭದಲ್ಲಿ ಯಾಕೆ ಗೊರಕೆ ಹೊಡಿತಾರೆ ಅನ್ನುವಂಥದ್ದು ಡಾಕ್ಟರ್? ನಿದ್ದೆ ಮಾಡುವ ಸಮಯದಲ್ಲಿ ಅವ್ರ ಸ್ಲೀಪಿಂಗ್ ಪೊಸಿಷನ್ ಇರ್ಬೋದು. ಈಗ ನಾವು ನಿದ್ದೆ ಮಾಡೋದು ಹೇಗೆ ಅಂದರೆ, ಯೂಶಲಿ ನಮ್ಮ ಬ್ಯಾಕ್ ಹಿಂದೆ ಹಾಕಿ ನೇರ ಮಲಗೋ ಅಭ್ಯಾಸ ಉಂಟು ನಮಗೆ. ಹಾಗೆ ಮಲಗುವಾಗ ಈಗ ಒಬ್ಬೊಬ್ಬರಿಗೆ ತುಂಬ ಬಲ್ಕಿ ಟಂಗ್ ಅಥವಾ ನಾಲಿಗೆ ತುಂಬ ದಪ್ಪ ಇದ್ದು ಅಥವಾ ಮೂಗಿನ ತೊಂದರೆ ಏನಾದರೂ ಇದ್ದರೆ ಮಲಗಿರುವಾಗ ನಮ್ಮದು ಲೈಟ್ ಸ್ಲೀಪ್ ಟು ನಾರ್ಮಲ್ ಸ್ಲೀಪ್ ಅಂತ, ಲೈಟ್ ಸ್ಲೀಪ್ ಟು ಹೆವಿ ಸ್ಲೀಪ್. ಆ ಲೈಟ್ ಸ್ಲೀಪಿಂದ ನಾವು ಹೆವಿ ಸ್ಲೀಪ್ ಅಥವಾ ಮೋರ್ ಅಡ್ವಾನ್ಸ್ ಸ್ಲೀಪ್ಗೆ ಹೋಗುವಾಗ ಈ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆದಾಗ ಅದು ಮಸಲ್ಸ್ ಎಲ್ಲ ಕೆಳಗಡೆ ಹಿಂದೆ ಹೋಗ್ತದೆ. ಅದೆಲ್ಲ ಹಿಂದೆ ಹೋದಾಗ ಯಾವಾಗ ನಾರ್ಮಲ್ ಉಸಿರಾಡ್ತಾರಲ್ಲ, ಆಗ ವೈಬ್ರೇಟಿಂಗ್ ಸೌಂಡ್ ಬರ್ತದೆ. ಸೊ ವೈಬ್ರೇಟಿಂಗ್ ಸೌಂಡ್ ಬಂದಾಗ ಅದು ನಾವು ಗೊರಕೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್, ಆ ಪರ್ಸನ್ ಅವೇಕ್ ಇರುವಾಗ ಅದು ಟಂಗ್ ಎಲ್ಲ ಹೋಗೋದಿಲ್ಲ, ಅವರು ಎಚ್ಚರ ಇರ್ತಾರೆ, ಅದನ್ನು ಬಾಯಲ್ಲಿ ಉಸಿರಾಡಿ ಕಾಂಪನ್ಸೇಟ್ ಮಾಡ್ತಾರೆ. ಆದರೆ ಮಲಗಿರುವಾಗ ಇದೆಲ್ಲ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆದಾಗ, ಸೊ ಟಿಶ್ಯೂಸ್ ಎಲ್ಲ ವೈಬ್ರೇಟ್ ಆದಾಗ ಈ ಸೌಂಡ್ ಬರೋ ಚಾನ್ಸಸ್ ಇರ್ತದೆ. ಇನ್ನು ಕೆಲವರು ಸರಿಯಾಗಿ ನಿದ್ದೆ ಮಾಡ್ತಾರೆ, ಆದರೆ 8 ಗಂಟೆ ನಿದ್ದೆ ಮಾಡಬೇಕು ಅಂತ ಇದೆ. ಸೊ 8 ಗಂಟೆ ನಿದ್ದೆ ಮಾಡಿದ್ರು ಕೂಡ ಕಿರಿಕಿರಿಂದನೇ ಹೇಳ್ತಾರೆ. ಸೊ ಅದಕ್ಕೆ ಕಾರಣ ಏನು ಅನ್ನೋದು ಡಾಕ್ಟರ್? 8 ಗಂಟೆ ನಿದ್ದೆಗಿಂತ ನೀವು 3-4 ಗಂಟೆ ಸರಿಯಾಗಿ ನಿದ್ದೆ ಮಾಡಿದರೆ ಅದು ಇಂಪಾರ್ಟೆಂಟ್. 8 ಗಂಟೆ, ಈಗ ನೀವು ಹೇಳಿದಾಗೆ ಒಬ್ಬೊಬ್ರು 8ರಿಂದ 10 ಗಂಟೆ ನಿದ್ದೆ ಮಾಡ್ತಾರೆ. 8ರಿಂದ 10 ಗಂಟೆ ನಿದ್ದೆ ಮಾಡಿದ್ರು ಬೆಳಗ್ಗೆ ಎದ್ದಾಗ ತುಂಬ ಇರಿಟೇಟ್ ಇರ್ತಾರೆ, ಕೆಲಸಕ್ಕೆ ಬಂದಾಗ ಇರಿಟೇಟ್ ಇರ್ತಾರೆ, ಆಂಕ್ಷಿಯಸ್ ಇರ್ತಾರೆ, ಮೂಡ್ ಸ್ವಿಂಗ್ಸ್ ಇರ್ತದೆ, ತುಂಬ ಕೋಪ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಅವ್ರು ನಿದ್ದೆ ಮಾಡುವಾಗ ಮಧ್ಯ ಅವ್ರಿಗೆ ಕಂಟಿನ್ಯೂಸ್ ಸ್ಲೀಪ್ ಇರೋದಿಲ್ಲ. ಮಧ್ಯ ಅವ್ರಿಗೆ ಉಸಿರು ಕಟ್ಟಿದಾಗ ಸ್ವಲ್ಪ ಎದ್ದಿರ್ತಾರೆ, ಪಾಸಸ್ ಇರ್ತದೆ ಅವ್ರಿಗೆ. REM ಅಲ್ಲಿ ಪಾಸಸ್ ಇರ್ತದೆ. ಪಾಸಸ್ ಇದ್ದಾಗ ಅವ್ರು ಕರೆಕ್ಟಾಗಿ 8 hours 10 hours ಸ್ಲೀಪ್ ಆಗಿರೋದಿಲ್ಲ. ಸೊ ಅವ್ರು ಬೆಳಗ್ಗೆ ಈಗ ಸ್ಲೀಪ್ ಅಪ್ನಿಯಾ ಅಂತ ನಾವೇನು ಕೇಳ್ತೀವಿ, ಅದು ಬೆಳಗ್ಗೆ ಎದ್ದಿದ ತಕ್ಷಣ, ಈ ಥರ ಪೇಷಂಟ್ಸ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ತುಂಬ ಇರಿಟೇಬಲ್ ಇರ್ತಾರೆ ಅಥವಾ ತುಂಬ ಹೆಡೇಕ್ ಇರ್ತದೆ, ಅವ್ರಿಗೆ ಸರಿಯಾಗಿ ನಿದ್ದೆ ಆಗಿರೋದಿಲ್ಲ. ಸೊ ಮೂಡ್ ಸ್ವಿಂಗ್ಸ್ ಇರ್ಬೋದು, ಆಂಕ್ಷಿಯಸ್ ಇರ್ಬೋದು. ಹೀಗಾಗಿ 8 hours 10 hours ನಿದ್ದೆಗಿಂತ 4 hours ನಿದ್ದೆ ಮಾಡಿದ್ರು, ಕರೆಕ್ಟಾಗಿ ನಿದ್ದೆ ಮಾಡಿದರೆ ಒಳ್ಳೆಯದು. ಈ ಸ್ನೋರಿಂಗ್ ಇರೋರು 8 hours ನಿದ್ದೆ ಮಾಡಿದ್ರು
ಅವ್ರಿಗೆ ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಮಧ್ಯ ಮಧ್ಯ ಎಚ್ಚರಿಕೆ ಇರೋದ್ರಿಂದ ಅವರಿಗೆ ಈ ಥರ ತೊಂದರೆ, ಬೇರೆ ಬೇರೆ ತೊಂದರೆ ಬರಬಹುದು. ಎಸ್ ಡಾಕ್ಟರ್, ಇನ್ನು ಗೊರಕೆ ಹೊಡೆಯೋರು ಅನ್ಕೊಂಡಿರ್ತಾರೆ ಇದರಿಂದ ಏನಾದರೂ ಅಪಾಯ ಇರ್ಬೋದಾ, ಇದರಿಂದಾಗಿ ಏನಾದರೂ ತಲೆಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಡಾಕ್ಟರ್? ಸಾಮಾನ್ಯವಾಗಿ ಗೊರಕೆಯಿಂದ ಏನು ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಅಥವಾ ಇದು ಬರೋದಿಲ್ಲ. ಅದನ್ನು ಹೇಳ್ದಂಗೆ ಗೊರಕೆ ನೆಕ್ಸ್ಟ್ ಸ್ಟೇಜ್, ಮುಂದಿನ ಸ್ಟೇಜ್ಗೆ ಏನಾದರೂ ಹೋದರೆ, ಸ್ಲೀಪ್ ಅಪ್ನಿಯಾ ಸ್ಟೇಜ್ಗೆ ಏನಾದರೂ ಹೋದರೆ ಅದು ಮಧ್ಯ ಮಧ್ಯ ಅವ್ರಿಗೆ ಆಕ್ಸಿಜನ್, ಬ್ಲಡ್ ಲೆವೆಲ್ ಆಕ್ಸಿಜನ್ ಕಮ್ಮಿ ಆಗ್ತಾ ಇರ್ತದೆ. ಬ್ಲಡ್ ಲೆವೆಲ್ ಆಕ್ಸಿಜನ್ ಕಮ್ಮಿ ಆದಾಗ ಹಾರ್ಟ್ಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಇರೋದ್ರಿಂದ, ಕಮ್ಮಿ ಹೋಗೋದ್ರಿಂದ ಅವ್ರಿಗೆ ನೆಕ್ಸ್ಟ್ ಹಾರ್ಟ್ ಡ್ಯಾಮೇಜ್ ಆದರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಉಂಟು, ಸ್ಟ್ರೋಕ್ ಆಗೋ ಚಾನ್ಸಸ್ ಉಂಟು, ಡಯಾಬಿಟಿಸ್, ಹೈಪರ್ ಟೆನ್ಷನ್. ಸೊ ಈ ಥರ ಕಾರಣಗಳೆಲ್ಲ ಎಫೆಕ್ಟ್ ಆದರೆ ಅವ್ರಿಗೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಬರ್ತದೆ. ಇದೆಲ್ಲ ಸ್ವಲ್ಪ ಸೂಕ್ಷ್ಮತೆಯನ್ನು ಗಮನಿಸಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ತೊಗೊಳೋದು ಒಳ್ಳೆಯದು. ಆದರೆ ಸ್ನೋರಿಂಗನ್ನು ನೆಗ್ಲೆಕ್ಟ್ ನಾವು ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಈಗ ನನಗೆ ಬರೀ ಗೊರಕೆ ಉಂಟು, ನಾನು ಮಧ್ಯ ಹೇಳೋದಿಲ್ಲ, ನಾ ಯಾಕೆ ಟ್ರೀಟ್ಮೆಂಟ್ ತೊಗೊಬೇಕು ಅಂತದೆ ಇವತ್ತಿಲ್ಲ. ಆದರೆ ನಾಳೆ ಸ್ನೋರಿಂಗ್, ಸ್ಲೀಪ್ ಅಪ್ನಿಯಾಗೆ ಹೋದರೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ. ಎಸ್ ಡಾಕ್ಟರ್, ಗೊರಕೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಈಗ ಮಾತಾಡ್ತಾ ನೀವು ಹೇಳಿದ್ರಿ ಸ್ಲೀಪ್ ಅಪ್ನಿಯಾ ಅಂತ ಹೇಳಿದ್ರಿ. ಸೊ ಹೀಗಂದ್ರೆ ಏನು ಅನ್ನುವಂಥದ್ದು ಡಾಕ್ಟರ್? ಸ್ಲೀಪ್ ಅಪ್ನಿಯಾ ಅಂದರೆ ಈಗ ಯಾರು ಒಬ್ಬ ಪುರುಷ ಅಥವಾ ಮಹಿಳೆ ಯಾರು ಮಲಗಿರ್ತಾರೆ ಅವರು ಗೊರಕೆ ಹೊಡಿತಾ ಇರ್ಬೋದು, ಆದರೆ ಮಧ್ಯ ಮಧ್ಯ ಪಾಸಸ್ ಅಂದರೆ ಅವ್ರಿಗೆ ಮಧ್ಯ ಮಧ್ಯ ಎಚ್ಚರಿಕೆ ಆಗ್ತಾ ಇರ್ತದೆ. ಮಧ್ಯ ಮಧ್ಯ ಎಚ್ಚರಿಕೆ ಆದರೆ ಸಡನ್ ಆಗಿ ಬ್ರೀತಿಂಗ್ ಸ್ಟಾಪ್ ಆಗ್ತದೆ. ಸಡನ್ ಆಗಿ ಬ್ರೀತಿಂಗ್ ಸ್ಟಾಪ್ ಆದಾಗ ಅವ್ರಿಗೆ ಗಾಳಿ ತೆಗಿಯಕ್ಕೆ ಆಗ್ತಾ ಇರೋದಿಲ್ಲ, ಸೊ ಎಚ್ಚರ ಆಗ್ಬೋದು ಅವ್ರಿಗೆ. ಮತ್ತೆ ಉಸಿರಾಡ್ತಾರೆ, ಸ್ವಲ್ಪ ಟೈಮ್ ಬಿಟ್ಟು ಮತ್ತೆ ಅದು ಉಸಿರಾಡೋ ತೊಂದರೆ ಬರ್ತದೆ, ಮತ್ತೆ ಹೇಳ್ತಾರೆ. ಸೊ ಮತ್ತೆ ಆಕ್ಸಿಜನ್ ತೆಗಿಬೇಕು. ಹೀಗಾಗಿ ಮತ್ತೆ ಮತ್ತೆ ಅದು ಎದ್ದು ಉಸಿರಾಡಿ ಎಲ್ಲ ಮಾಡೋದ್ರಿಂದ ಅವ್ರಿಗೆ ಕಂಟಿನ್ಯೂಸ್ ಸ್ಲೀಪ್ ಬರೋದಿಲ್ಲ. ಸೊ ಇದನ್ನು ನಾವು ಸ್ಲೀಪ್ ಅಪ್ನಿಯಾ ಅಂತೀವಿ. ಅವ್ರು ಕರೆಕ್ಟಾಗಿ ನಿದ್ದೆ ಬರದೇ ಇದ್ದರೆ, ಇನ್ ಬಿಟ್ವೀನ್ ಪಾಸಸ್ ಇದ್ದರೆ, ಮಧ್ಯ ಮಧ್ಯ ಅವ್ರಿಗೆ ಉಸಿರಾಡೋಕ್ಕಾಗದೇ ಇದ್ದರೆ ಅದನ್ನು ನಾವು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂತ ಹೇಳ್ತೀವಿ. ಅಬ್ಸ್ಟ್ರಕ್ಟಿವ್ ಅಂದರೆ ಆಗಾಗ ಅವರಿಗೆ ಉಸಿರಾಡೋ ತೊಂದರೆ ಇರೋದ್ರಿಂದ, ಮಲಗಿರುವಾಗ ಸ್ಲೀಪ್ ಮಾಡುವಾಗ ಅವ್ರಿಗೆ ತೊಂದರೆ ಇರೋದ್ರಿಂದ ಆ ಡಿಸೀಸ್ ಅಥವಾ ಆ ತೊಂದರೆಯನ್ನು ನಾವು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದ್ರೆ ನಿದ್ದೆಯಲ್ಲಿ ಉಸಿರುಗಟ್ಟೋದು ಅಂತ. ನಿದ್ದೆಯಲ್ಲಿ ಉಸಿರು ಇಮಿಡಿಯೇಟ್ ಅವ್ರಿಗೆ ಗೊತ್ತಾಗೋದಿಲ್ಲ. ನಿದ್ದೆ ಮಾಡ್ತಾ ಇರುವಾಗ ಸಡನ್ ಆಗಿ ಬ್ರೀತಿಂಗ್ ಸ್ಟಾಪ್ ಆಗ್ತದೆ. ಸೊ ಬ್ರೀತಿಂಗ್ ಸ್ಟಾಪ್ ಆದಾಗ ಅವ್ರು ಕಾಂಪನ್ಸೇಟ್ ಮಾಡಬೇಕಾಗ್ತದೆ. ಸೊ ಸಡನ್ ಆಗಿ ಎಚ್ಚರ ಆಗ್ಬೋದು ಅವ್ರಿಗೆ. ಸಡನ್ ಆಗಿ ಎಚ್ಚರ ಆದರೆ ಮತ್ತೆ ನಾರ್ಮಲ್ ಬ್ರೀತಿಂಗ್ ಸೈಕಲ್ ಹೋಗ್ತದೆ. ನಾರ್ಮಲ್ ಬ್ರೀತಿಂಗ್ ಸೈಕಲ್ ಹೋದರೆ ಸ್ವಲ್ಪ ಹೊತ್ತಾದ್ಮೇಲೆ ತಿರ್ಗಾ ಅವ್ರಿಗೆ ಎಚ್ಚರಿಕೆ ಆಗ್ಬೋದು. ಸೊ ಈಗ ಮಧ್ಯ ಮಧ್ಯ ಅವರು ಮಲಗಿ ಎದ್ದು ಮಾಡೋದ್ರಿಂದ ಸೊ ಅವ್ರಿಗೆ ಆ ಸಿಂಡ್ರೋಮ್, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಸಿಂಡ್ರೋಮ್ ಬರ್ಬೋದು. ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಸಿಂಡ್ರೋಮ್ ಈಗ ಒನ್ ಆಫ್ ದ ಲೀಡಿಂಗ್ ಕಾಸಸ್ ಆಫ್ ಹೆಲ್ತ್, ಡಯಾಬಿಟಿಸ್, ಹೈಪರ್ ಟೆನ್ಷನ್. ಈಗ ಜನ ಹೇಗೆ ಅಂದರೆ ಸ್ನೋರಿಂಗ್ ಇದ್ದರೆ ಅವ್ರಿಗೆ ಬೇಜಾರಾಗ್ಬೋದು, ಇಲ್ಲ ಜನ ಏನು ತಿಳ್ಕೊತಾರೆ ಅಂತ ಡಾಕ್ಟರ್ ಹತ್ರ ಬಂದು ಹೇಳೋದಿಲ್ಲ. ಅವರಾಗಿ ಅವರು ಬರೋದಿಲ್ಲ. ಈಗ ನಮ್ಮ ಕಡೆ ಬರೋ ಪೇಷಂಟ್ಸ್ ನನಗೆ ಸ್ನೋರಿಂಗ್ ಅಥವಾ ನನಗೆ ಗೊರಕೆ ಇದೆ ಅಂತ ಬರೋದಿಲ್ಲ. ಬೇರೆ ಯಾವುದು ಕಾರಣಕ್ಕೆ ENT ಡಿಪಾರ್ಟ್ಮೆಂಟ್ ಬಂದಾಗ ಅವ್ರ ಜೊತೆ ವೈಫ್ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ಸರ್ ಇವರು ತುಂಬ ಗೊರಕೆ ಹೊಡಿತಾರೆ, ಇವ್ರು ಗೊರಕೆ ಹೊಡಿಯೋದ್ರಿಂದ ನನಗೆ ನಿದ್ದೆ ಇಲ್ಲ ಹಾಗೆ ಹೇಳ್ತಾರೆ. ಸೊ ಹಾಗಾಗಿ ಅವರೊಬ್ಬರಿಗೆ ಅಲ್ಲ, ಅವ್ರ ಸ್ಲೀಪಿಂಗ್ ಪಾರ್ಟ್ನರ್, ಅವ್ರ ಮನೇಲಿರೋರಿಗೆಲ್ಲನೂ ಲೈಫ್ ಸ್ಟೈಲ್ ಅಫೆಕ್ಟ್ ಆಗಬಹುದು. ಹಾಗಾದ್ರೆ ಈ ಗೊರಕೆ ಅನ್ನುವಂಥದ್ದು ಮತ್ತೊಬ್ಬರಿಗೆ ಹೋಗುವಂತಹ ಏನಾದರೂ ಚಾನ್ಸಸ್ ಇದೆಯಾ? ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹೋಗುವಂತ ಚಾನ್ಸಸ್ ಇದೆಯಾ? ಇಲ್ಲ, ಒಬ್ಬರಿಂದ ಒಬ್ಬರಿಗೆ ಹೋಗೋ ಚಾನ್ಸಸ್ ಇಲ್ಲ. ಆದರೆ ಒಬ್ಬರಿಗೆ ಇದ್ದು ಅವರು ರಾತ್ರಿ ಎಲ್ಲ ಗೊರಕೆ ಹೊಡಿತಾ ಇದ್ರೆ ಅವ್ರಿಗೆ ನಿದ್ದೆ ಬಂದರೂ ಪಾಪ ಪಕ್ಕದಲ್ಲಿರೋರಿಗೆ ನಿದ್ದೆ ಬರ್ತಾ ಇರೋದಲ್ಲ, ಅವ್ರ ಲೈಫ್ ಸ್ಟೈಲ್ ಅಫೆಕ್ಟ್ ಆಗ್ತದೆ. ಸೊ ಹೀಗಾಗಿ ಇಂಡಿಯಾಲಿ ಅಷ್ಟೊಂದು ಇನ್ಸಿಡೆನ್ಸ್ ಇಲ್ಲ, ಆದರೆ ಅಬ್ರಾಡ್ ಹೊರಗಿನ ದೇಶದಲ್ಲೆಲ್ಲ ಈಗ ಗಂಡ ಅಥವಾ ಹೆಂಡತಿಗೆ ಸ್ನೋರಿಂಗ್ ಎಲ್ಲ ಇದ್ದರೆ ಅಲ್ಲಿ ಈ ಡಿಸೀಸಸ್ ಡೈವರ್ಸ್ಗೆಲ್ಲ ಹೋಗೋ ಚಾನ್ಸಸ್ ಇರ್ತದೆ, ಅಷ್ಟು ಅಫೆಕ್ಟ್ ಆಗಬಹುದು. ಎಸ್ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಇನ್ನು ಈ ಒಂದು ಸ್ಲೀಪ್ ಅಪ್ನಿಯಾ ಇದರ ಬಗ್ಗೆ ಹೇಳೋದಾದರೆ ಇದಕ್ಕೆ ಯಾವೆಲ್ಲ ರೀತಿಯ ಚಿಕಿತ್ಸೆ ಇದೆ ಇವೆಲ್ಲವನ್ನ ಕೂಡ ಹೇಳ್ತೇವೆ. ಅದಕ್ಕೂ ಮುನ್ನ ಒಂದು ಶಾರ್ಟ್ ಬ್ರೇಕ್.
ಬ್ರೇಕ್ನ ಬಳಿಕ ಕಣಚೂರು ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವಂತಹ ಕಣಚೂರು ಆರೋಗ್ಯವಾಣಿ ಇದು ಆರೋಗ್ಯದ ಮಾತು ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಗೊರಕೆ ಅಥವಾ ಇದೊಂದು ನಿದ್ರೆಯಲ್ಲಿ ಉಸಿರುಗಟ್ಟುವಿಕೆ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದ್ರಿ. ಇನ್ನು ಈ ಒಂದು ನಿದ್ರೆಯಲ್ಲಿ ಉಸಿರುಗಟ್ಟುವಿಕೆಗೆ ಏನಾದರೂ ಚಿಕಿತ್ಸೆ ಇದೆಯಾ ಹೇಗೆ ಅನ್ನುವಂಥದ್ದು ಡಾಕ್ಟರ್, ಅಥವಾ ಗೊರಕೆಗೆ ಕೂಡ ಆಗಿರ್ಬೋದು, ಯಾವ ರೀತಿಯ ಚಿಕಿತ್ಸೆಗಳಿದೆ ಅನ್ನುವಂಥದ್ದು ಡಾಕ್ಟರ್? ಚಿಕಿತ್ಸೆ ಅಂದರೆ ನೀವು ಸ್ವಲ್ಪ ಹೇಳೋದಾದರೆ ರೆಮಿಡೀಸ್ ಉಂಟು, ನೀವು ಅದನ್ನು ಮನೆಯಲ್ಲೇ ಫಾಲೋ ಮಾಡ್ಬೋದು. ಇಲ್ಲ ಅದರಿಂದ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ ನೀವು ವೈದ್ಯಕೀಯ ಸಲಹೆ ಪಡೆಯೋದು ಬೆಟರ್. ವೈದ್ಯಕೀಯ ಸಲಹೆ ಅಂದರೆ ನೀವು ENT ಡಿಪಾರ್ಟ್ಮೆಂಟ್, ಈಗ ನಾವು ಮೂಗು ಗಂಟಲೆಲ್ಲ ನಾವು ನೋಡೋದ್ರಿಂದ ಸೊ ಯಾವುದಾದ್ರೂ ENT ಡಿಪಾರ್ಟ್ಮೆಂಟ್ಗೆ ಬಂದು ಅದು ನೀವೇನಾದರೂ ಅಬ್ಸ್ಟ್ರಕ್ಷನ್ ಎಲ್ಲಾದರೂ ಅಥವಾ ತೊಂದರೆ, ಮೂಗಿನ ತೊಂದರೆ, ಗಂಟಲು ತೊಂದರೆ ಏನಾದರೂ ಇದ್ದರೆ ಡಾಕ್ಟರ್ನ ಭೇಟಿಯಾಗಿ ಸಮಸ್ಯೆ ಡಿಸ್ಕಸ್ ಮಾಡಿ, ಸೊ ನೀವು ನೆಕ್ಸ್ಟ್ ಡಾಕ್ಟರ್ ಸಲಹೆ ಪಡೆದು ಅದು ಮನೇಲೇ ಟ್ರೀಟ್ಮೆಂಟ್ ಮಾಡ್ಬೋದಾದರೆ ನೀವು ಮನೇಲೇ ಟ್ರೀಟ್ಮೆಂಟ್ ಮಾಡ್ಬೋದು. ಮನೇಲೇ ಟ್ರೀಟ್ಮೆಂಟ್ ಮಾಡೋದು ಹೇಗೆ ಅಂದರೆ, ಸೊ ನೀವು ವೆಯ್ಟ್ ಲಾಸ್, ತುಂಬ ದಪ್ಪ ಇದ್ದರೆ ವೆಯ್ಟ್ ಲಾಸ್, ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕಾಗ್ತದೆ. ಸೊ ರಾತ್ರಿ ಹೊತ್ತು ನೀವು ಯಾವುದಾದ್ರೂ ಸೆಡೇಟಿವ್ಸ್ ಅಥವಾ ರಾತ್ರಿ ಹೊತ್ತು ನೀವು ಯಾವುದಾದ್ರೂ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದ್ದರೆ ಅದು ನೀವು ಕಮ್ಮಿ ಮಾಡಬೇಕಾಗ್ತದೆ. ಅಥವಾ ಸ್ಮೋಕಿಂಗ್ ಇದ್ದರೆ ಅದನ್ನು ಕಮ್ಮಿ ಮಾಡಬೇಕಾಗ್ತದೆ. ಸೊ ಇದೆಲ್ಲ ಹೋಮ್ ರೆಮಿಡೀಸ್. ಆದರೆ ಬೇರೆ ಈಗ ವೆಯ್ಟ್ ಲಾಸ್ ಅಥವಾ ಬೇರೆ ನೀವು ರೆಮಿಡೀಸ್ಗಿಂತ ಈಗ ಮೂಗು ಬೆಂಡ್ ಅಥವಾ ಮೂಗಿನ ತೊಂದರೆ ಇದ್ದು ಗಂಟಲ ತೊಂದರೆ ಏನಾದರೂ ಇತ್ತಂದರೆ ನೀವು ವೈದ್ಯಕೀಯ ಸಲಹೆ ಪಡೆದು ಅದಕ್ಕೆ ನಾವು ಟ್ಯಾಬ್ಲೆಟಿಂದ ಟ್ರೀಟ್ಮೆಂಟ್ ಆಗ್ಬೋದು ಅಥವಾ ಆಪ್ರೇಷನ್ ಸರ್ಜರಿ ಏನಾದರೂ ಬೇಕಾಗ್ಬೋದು. ಯಾವುದು ಬೇಕಂತ ನೀವು ವೈದ್ಯಕೀಯ ಸಲಹೆ ಪಡೆದು ಆ ರೀತಿ ಟ್ರೀಟ್ಮೆಂಟ್ ತೊಗೊಂಡ್ರೆ ತುಂಬ ಉತ್ತಮ. ಅದಕ್ಕೆ ಹಾಗಾದರೆ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ಇದನ್ನು ತಡೆಗಟ್ಬೋದು ಅನ್ನುವಂಥದ್ದು? ಸ್ವಲ್ಪ ನೀವು ತಡೆಗಟ್ಬೋದು. ಯಾಕಂದರೆ ಯೂಶಲಿ ಒಬೇಸ್, ತುಂಬ ದಪ್ಪ ಇರೋರಲ್ಲಿ ಈ ಸ್ನೋರಿಂಗ್ ಅನ್ನೋದು ತುಂಬ ಕಾಣಿಸ್ಕೊತದೆ. ಸೊ ಹಾಗಾಗಿ ಅದು ಒಬೇಸ್ ಇದ್ದರೂ ಅದರ ಜೊತೆ ಮೂಗಿನ ತೊಂದರೆನೂ ಇರ್ಬೋದು. ಆದರೆ ನೀವು ಒಬೇಸ್ ಇದ್ದರೆ ನೀವು ರೆಗ್ಯುಲರ್ ಎಕ್ಸಸೈಸ್ ಮಾಡಿದರೆ ಸೊ ಈ ಕತ್ತು ಕುತ್ತಿಗೆ ಅಥವಾ ಎಲ್ಲ ಎಂದು ತುಂಬ ಮಾಂಸ ದಪ್ಪ ಏನಿರ್ತಾರೆ ಅದು ರೆಡ್ಯೂಸ್ ಆದರೆ ಯೂಶಲಿ ಅವ್ರಿಗೆ ಸ್ನೋರಿಂಗ್, ಈ ವೆಯ್ಟ್ ಲಾಸಿಂದ, ಎಕ್ಸಸೈಸಿಂದ ಅವ್ರಿಗೆ ಕಮ್ಮಿ ಆಗೋ ಚಾನ್ಸಸ್ ಇರ್ತದೆ. ಹಾಗಾದ್ರೆ ಇದನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಬಹುದಾ ಮೆಡಿಸಿನ್ ಇಂದ? ಸಂಪೂರ್ಣವಾಗಿ ನಿವಾರಣೆ ಮಾಡಬಹುದು. ಅಂದ್ರೆ ಮತ್ತೆ ಬರುವಂತಹ ಚಾನ್ಸಸ್ ಇಲ್ಲ, ಇದು ಮತ್ತೆ ಬರುವಂತಹ ಚಾನ್ಸಸ್ ಇಲ್ಲ. ಈಗ ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್ ಅಥವಾ ಬೇರೆ ಕಾಯಿಲೆ ಆದರೆ ಲೈಫ್ ಒಬ್ಬೊಬ್ಬರಿಗೆ ಅಂತ ಅಯ್ಯೋ ಒಂದ್ಸತಿ ಡಯಾಬಿಟಿಸ್ ಬಂತು, ಒಂದ್ಸತಿ ಹೈಪರ್ ಟೆನ್ಷನ್ ಬಂತು, ನಾನು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೆಗಿಬೇಕಾಗ್ತದೆ ಅಂತ ಇರ್ತದೆ. ಸ್ನೋರಿಂಗ್ ಆಗೇ ಅಲ್ಲ, ನಿಮಗೆ ಈಗ ಸ್ನೋರಿಂಗ್ ಇತ್ತು ಅಂದರೆ ಸೊ ಡಾಕ್ಟರ್ ಸಲಹೆ ಪಡೆದು ಯಾವ ರೀತಿ ಟ್ರೀಟ್ಮೆಂಟ್ ಬೇಕು ಆ ರೀತಿ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಸೊ ಕಂಪ್ಲೀಟ್ ಆಗಿ ಗುಣ ಆಗ್ತದೆ. ಎಸ್ ಡಾಕ್ಟರ್, ಇನ್ನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಗೊರಕೆ ಆಗಿರ್ಬೋದು ಅಥವಾ ಈ ಸ್ಲೀಪ್ ಅಪ್ನಿಯಾ ಅನ್ನುವಂಥದ್ದಾಗಿರ್ಬೋದು, ಸೊ ಇದನ್ನು ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡ್ಬೋದು ಅನ್ನುವಂಥದ್ದು ಡಾಕ್ಟರ್? ನೀವು ಈಗ ನಿಮಗೇನಾದರೂ ಗೊರಕೆ ಇತ್ತು ಅಥವಾ ನಿಮ್ಮ ಪಾರ್ಟ್ನರ್ ಮನೆಯಲ್ಲಿ ಯಾರಾದರೂ ನಿಮಗೆ ಹೇಳಿದರೆ, ಇಲ್ಲ ನೀವು ರಾತ್ರಿ ತುಂಬ ಗೊರಕೆ ಹೊಡಿತಾ ಇದ್ದೀರಾ, ನನಗೆ ಮಲ್ಗೋಕ್ಕಾಗೋದಿಲ್ಲ, ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಅಥವಾ ಅವ್ರಿಗೆ ಸ್ಲೀಪ್ ಅಪ್ನಿಯಾ ಇದ್ದರೆ ನಾನು ಹೇಳ್ದಂಗೆ ತುಂಬ ಇರಿಟೇಬಲ್ ಇರ್ತಾರೆ, ಬೆಳಗ್ಗೆ ಇದ್ದಾಗ ತುಂಬ ತಲೆನೋವು ಬರ್ತಾ ಇರ್ತದೆ, ಆ್ಯಂಕ್ಷಸ್ ಇರ್ತಾರೆ, ಬೆಳಗ್ಗೆ ಕೆಲಸ ಮಾಡೋಕ್ಕಾಗ್ತಾ ಇರೋದಿಲ್ಲ. ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತದೆ ಅಂದರೆ, ಒಬ್ಬೊಬ್ಬರು ಡ್ರೈವಿಂಗ್ ಮಾಡೋವಾಗಲೇ ನಿದ್ದೆ ಮಾಡ್ತಾರೆ, ವರ್ಕ್ ಮಾಡ್ತಾ ಇರೋವಾಗ ನಿದ್ದೆ ಮಾಡ್ತಾರೆ, ಈಗ ಒಂದು ಟೀಚರ್ಸಲ್ಲೂ ಕಾಣಿಸ್ತಾರೆ, ಟೀಚಿಂಗ್ ಮಾಡೋವಾಗಲೇ ನಿದ್ದೆ ಮಾಡ್ತಾರೆ. ಸೊ ಈ ಥರ ತುಂಬ ಎಫೆಕ್ಟ್ ಆಗುವಾಗ ನೀವು ಡಾಕ್ಟ್ರ್ ಹತ್ರ ನೀವು ಹೋಗೋಕ್ಕಿಂತ ಮುಂಚೆ ನೀವು ಡಾಕ್ಟರ್ನ ಕೆಲವು ಪ್ರಶ್ನೆ ಕೇಳಬೇಕಾಗ್ತದೆ. ಸೊ ಡಾಕ್ಟರ್ ಹತ್ರ ನೀವು ಸಡನ್ನಾಗಿ ಹೋದರೆ ಡಾಕ್ಟರ್ ಬ್ಯುಸಿ ಇರ್ತಾರೆ, ಅಥವಾ ನಿಮಗೆ ಅಲ್ಲಿ ಹೋದಾಗ ನಿಮಗೆ ಸಡನ್ನಾಗಿ ಏನು ಕ್ವೆಶನ್ಸ್ ಕೇಳಬೇಕಂತ ಬರೋದಿಲ್ಲ ಅಥವಾ ಜ್ಞಾಪಕ ಬರೋದಿಲ್ಲ. ಡಾಕ್ಟರ್ನ ಕಂಡು ನೀವು ಹೊರಗಡೆ ಬರಬೇಕಾದ್ರೆ, ಇಲ್ಲ ನಾವು ಡಾಕ್ಟರ್ ಹತ್ರ ಅದು ಕೇಳಬೇಕಿತ್ತು, ಅದು ಮಾತಾಡಬೇಕಿತ್ತು. ಅದಕ್ಕೆ ನೀವು ಡಾಕ್ಟರ್ ಹತ್ರ ಹೋಗೋಕ್ಕಿಂತ ಮುಂಚೆ ನೀವು ಏನೇನು ಕ್ವೆಶನ್ಸ್ ಡಾಕ್ಟರ್ ಹತ್ರ ಕೇಳಬೇಕಲ್ಲ ಅದೆಲ್ಲ ಕರೆಕ್ಟಾಗಿ ಬರ್ಕೊಂಡ್ರೆ ಸೊ ನೀವು ಡಾಕ್ಟರ್ ಹತ್ರ ಆ ಸಮಸ್ಯೆ ಮಾತಾಡಿ, ಈ ಡಾಕ್ಟರ್ ನನಗೆ ಈ ಸಮಸ್ಯೆ ಇರೋದ್ರಿಂದ ನಾನು ಏನೇನು ಟ್ರೀಟ್ಮೆಂಟ್ ತೊಗೊಬೇಕು ಅಂತ ಹೇಳಿದ್ರೆ ನಾವು ಸರ್ಟನ್ ಇನ್ವೆಸ್ಟಿಗೇಷನ್ಸ್ ಮಾಡಿ ಹೇಳ್ತೀವಿ. ಆ ಇನ್ವೆಸ್ಟಿಗೇಷನ್ಸ್ ಎಲ್ಲ ಕರೆಕ್ಟಾಗಿತ್ತು, ಕರೆಕ್ಟಾಗಿ ನೀವು ಮಾಡಿಸಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಇದು ಕಂಪ್ಲೀಟಾಗಿ ಗುಣ ಆಗ್ತದೆ. ಎಸ್ ಡಾಕ್ಟರ್, ನೀವಾಗಲೇ ಮಾತನಾಡ್ತಾ ಹೇಳಿದ್ರಿ OSA ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ. ಸೊ ಹೀಗಂದ್ರೆ ಏನು ಅನ್ನುವಂಥದ್ದು ಡಾಕ್ಟರ್? OSA ಅಂದರೆ ನಾನು ಹೇಳ್ದಂಗೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂತ. ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂದರೆ ಈಗ ಗೊರಕೆ ಮಾಡೋರಲ್ಲಿ ಈ ಗೊರಕೆ ಹಾಗೇ ಕಂಟಿನ್ಯೂ ಆದರೆ ಅವ್ರಿಗೆ ಮಧ್ಯ ಉಸಿರಾಟದ ತೊಂದರೆ ಆಗ್ತಾ ಇರುತ್ತೆ. ಮಧ್ಯ ಉಸಿರಾಟದ ತೊಂದರೆ ಆದರೆ ಅವರು ಸಡನ್ನಾಗಿ ಹೇಳ್ತಾರೆ, ಯಾಕಂದರೆ ಅವ್ರು ಉಸಿರು ತೆಗಿಯೋಕ್ಕಾಗ್ತಾ ಇರೋದಿಲ್ಲ. ಸ್ವಲ್ಪ ಎದ್ದು ಮಲಗಿರುವಾಗಲೇ ಮತ್ತೆ ತಿರ್ಗಾ ಉಸಿರಾಡ್ತಾರೆ.
ಸೊ ಮತ್ತೆ ಸ್ವಲ್ಪ ಗ್ರ್ಯಾಜುವಲ್ ಮಲಗಿರುವಾಗ ಮತ್ತೆ ಏನಾದರೂ ಅಬ್ಸ್ಟ್ರಕ್ಷನ್ ಆದರೆ ಮತ್ತೆ ಹೇಳ್ತಾರೆ, ಮತ್ತೆ ನಾರ್ಮಲ್ ಸೈಕಲ್ ಹೋದರೆ ಮತ್ತೆ ನಿದ್ದೆ ಮಾಡ್ತಾರೆ. ಇದು ಒಬ್ಬರಿಗೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತದೆ, ರಾತ್ರಿ 8 ಅವರ್ಸ್ ಮಲಗಿರೋದ್ರಲ್ಲಿ ಒಂದು 50 ಟೈಮ್ಸ್ನೂ ಬರ್ಬೋದು. ಸೊ ಹಾಗಾಗಿ ಇದನ್ನು ವೇರಿಯಸ್ ಸ್ಟಡೀಸ್ ಉಂಟು ನಮ್ಮ ಹತ್ರ, ಪಾಲಿಸೋಮ್ನೋಗ್ರಾಫಿ ಅಂತ ಸ್ಟಡೀಸ್ ಉಂಟು, ಬೇರೆ ಎಂಡೋಸ್ಕೋಪಿಕ್ ಪ್ರೊಸೀಜರ್ ಉಂಟು. ಈ ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್ ಅಥವಾ ಎಕ್ಸ್ರೇ ಇರ್ಬೋದು, CT ಇರ್ಬೋದು, MRI ಇರ್ಬೋದು. ಸೊ ಪೇಷಂಟ್ಗೆ ಯಾವ ರೀತಿ ಎಲ್ಲಿ ಅವ್ರಿಗೆ ತೊಂದರೆ ಇದೆ ಅಂತ ನೋಡಿ ಯಾವ ರೀತಿ ಅವ್ರಿಗೆ ಇನ್ವೆಸ್ಟಿಗೇಷನ್ಸ್ ಬೇಕೋ ಆ ರೀತಿ ಇನ್ವೆಸ್ಟಿಗೇಷನ್ಸ್ ಮಾಡಿ, ಸೊ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕೋ ಆ ರೀತಿ ಟ್ರೀಟ್ಮೆಂಟ್ ಮಾಡ್ಬೋದು. ಎಸ್ ಡಾಕ್ಟರ್, ಇನ್ನೊಂದು ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಕಣಚೂರು ಹಾಸ್ಪಿಟಲ್ನಲ್ಲಿ ಯಾವ ರೀತಿಯ ಫೆಸಿಲಿಟಿ ಇದೆ ಅನ್ನೋದು ಡಾಕ್ಟರ್? ಕಣಚೂರು ಹಾಸ್ಪಿಟಲ್ ನಮಗೆ ತುಂಬ ಕೇಸಸ್ ಬರೋದ್ರಿಂದ ಈಗ ಇತ್ತೀಚೆಗೆ ಸ್ನೋರಿಂಗ್ ಪ್ರಾಬ್ಲಮ್ ಇರೋ ಪೇಷಂಟ್ಸ್ ತುಂಬ ಜಾಸ್ತಿ, ಇನ್ಸಿಡೆನ್ಸ್ ವೈಸ್ ತುಂಬ ಜಾಸ್ತಿ ಆಗಿದ್ದಾರೆ. ಯಾಕಂದರೆ ಈಗ ಜನರಿಗೆ ಸ್ವಲ್ಪ ನಾಲೆಜ್ ಉಂಟು. ಮುಂಚೆ ಆದರೆ ಜನರು ಏನಂತ ಇದ್ರು, ಇಲ್ಲಪ್ಪ ನನಗೆ ಗೊರಕೆ ಆಗ್ತಾ ಇರೋದ್ರಿಂದ ಹೇಗೆ ಡಾಕ್ಟರ್ ಹತ್ರ ಹೇಳೋದು, ಸಂಕೋಚ ಇರ್ತಾ ಇತ್ತು. ಈಗ ಈ ಕಂಡೀಷನ್ ಟ್ರೀಟ್ ಆಗೋದ್ರಿಂದ ಸೊ ತುಂಬ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾ ಇದ್ದಾರೆ. ಬರೀ ಕಿವಿ ತೊಂದರೆ, ಮೂಗಿನ ತೊಂದರೆ, ಗಂಟಲು ತೊಂದರೆಗಿಂತ ಗೊರಕೆ ಪೇಷಂಟ್ಸ್ ತುಂಬ ಬರ್ತಾ ಇದ್ದಾರೆ ಈಗ. ಸೊ ನಾವೇ ಈ ಗೊರಕೆ ಸಮಸ್ಯೆ ಸ್ನೋರಿಂಗ್ ಇರೋದ್ರಿಂದ ನಾವು ಇದನ್ನು ಟ್ರೀಟ್ಮೆಂಟ್ ಮಲ್ಟಿ ಲೆವೆಲ್ ಅಥವಾ ಮಲ್ಟಿ ಡಿಪಾರ್ಟ್ಮೆಂಟ್ ಟ್ರೀಟ್ಮೆಂಟ್ ಅಂತೀವಿ. ENT ಮಾತ್ರ ಅಲ್ಲ, ಪಲ್ಮನಾಲಜಿ ಡಿಪಾರ್ಟ್ಮೆಂಟ್ ಅಥವಾ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್, ಮೆಡಿಸಿನ್ ಡಿಪಾರ್ಟ್ಮೆಂಟ್. ಸೊ ಈ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅವರಿಗೆ ಯಾವ ರೀತಿ ತೊಂದರೆ ಇದೆ, ಒಬ್ಬೊಬ್ಬರಿಗೆ ಬರೀ ENT ದೋಷ ಮಾತ್ರ ಅಲ್ಲ, ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಇದ್ದರೂ ಅವ್ರಿಗೆ ಸ್ನೋರಿಂಗ್ ಬರ್ತದೆ. ಒಬ್ಬೊಬ್ಬರಿಗೆ ಲಂಗ್ ಕಾಂಪ್ಲಿಕೇಶನ್ಸ್, ಉಸಿರಾಟದ ತೊಂದರೆ ಇದ್ದರೂ ಅವ್ರಿಗೆ ಸ್ನೋರಿಂಗ್ ಬರ್ಬೋದು. ಸೊ ಹಾಗಾಗಿ ನಾವು ಅದನ್ನು ನಮ್ಮ ENT ಡಿಪಾರ್ಟ್ಮೆಂಟಲ್ಲಿ ನಾವು ಅಸೆಸ್ ಮಾಡಿ, ಸೊ ಅವ್ರಿಗೆ ಬರೀ ಮೂಗಿನ ತೊಂದರೆ ಇತ್ತಂದರೆ ಬರೀ ಎಕ್ಸ್ರೇ ಮಾಡಿದರೆ ನಮಗೆ ಮೂಗು ಬೆಂಡ್ ಉಂಟಾ ಅಥವಾ ಮೂಗಿನಲ್ಲಿ ಏನಾದರೂ ದುರ್ಮಾಂಸ ಉಂಟಾ ಅಂತ ಗೊತ್ತಾಗ್ತದೆ. ಅಥವಾ ಬೇರೆ ಏನಾದರೂ ತೊಂದರೆ ಇದ್ದರೆ CT ಮಾಡ್ಬೋದು, MRI ಮಾಡ್ಬೋದು. ಈಗ ಇತ್ತೀಚೆಗೆ ಹೊಸ ಟೆಕ್ನಾಲಜಿ ಅಂದರೆ ಡೈಸ್ ಅಂತ, DISE ಅಂದರೆ ಡ್ರಗ್ ಇಂಡ್ಯೂಸ್ ಸ್ಲೀಪ್ ಎಂಡೋಸ್ಕೋಪಿ. ಸೊ ಡ್ರಗ್ ಇಂಡ್ಯೂಸ್ ಸ್ಲೀಪ್ ಎಂಡೋಸ್ಕೋಪಿ ಅಂದರೆ ಪೇಷಂಟ್ಗೆ ನಾವು ನಿದ್ದೆ ಬರುವಂಥ ಸ್ವಲ್ಪ ಇಂಜೆಕ್ಷನ್ಸ್ ಕೊಟ್ಟು ಅವರು ನಿದ್ದೆ ಮಾಡುವಾಗಲೇ ನಾವು ಬಾಯಲ್ಲಿ ಅಥವಾ ಮೂಗಲ್ಲಿ ಎಂಡೋಸ್ಕೋಪ್ ಹಾಕಿ ಎಲ್ಲಿ ಅವ್ರಿಗೆ ತೊಂದರೆ ಇದೆ ಅಂತ ನೋಡಿ ಆ ತೊಂದರೆಗೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಫೆಸಿಲಿಟಿ ಕೂಡ ಇದೆ. ಈಗ ನಾನು ನಿಮಗೆ ಪೇಷಂಟ್ಗೆ ಡೈರೆಕ್ಟ್ ಕೇಳಿದ್ರೆ ಅವ್ರು ನನಗೆ ಬಾಯಲ್ಲಿ ತೊಂದರೆ, ಮೂಗಲ್ಲಿ ತೊಂದರೆ ಅಂತ ಹೇಳಿದರು, ನಮಗೆ ಅದು ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಎಷ್ಟು ತೊಂದರೆ ಉಂಟು, ಎಷ್ಟು ಜಾಗ ಉಂಟು ಅವ್ರಿಗೆ ಉಸಿರಾಡೋದಕ್ಕೆ ಅಂತ. ಸೊ ಹಾಗಾಗಿ ಡ್ರಗ್ ಇಂಡ್ಯೂಸ್ ಸ್ಲೀಪ್ ಎಂಡೋಸ್ಕೋಪಿ ಮಾಡಿದರೆ ಸೊ ಆ ಪೇಷಂಟ್ಗೆ ನಿದ್ದೆ ಬರುವಂಥ ಔಷಧಿ ಕೊಟ್ಟು ಅವ್ರು ನಿದ್ದೆ ಮಾಡುವಾಗ ಎಂಡೋಸ್ಕೋಪ್ ಏನಾದರೂ ಮೂಗಲ್ಲಿ ಹಾಕಿ ಎಲ್ಲಿ ಅವ್ರಿಗೆ ಅಡೆತಡೆ ಉಂಟು ನೋಡಿ, ಎಷ್ಟು ಅಬ್ಸ್ಟ್ರಕ್ಷನ್ ಉಂಟು ಅಂತ ನೋಡಿ ಅವ್ರಿಗೆ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ಬೋದು. ಮತ್ತೊಂದು ಟ್ರೀಟ್ಮೆಂಟ್ ಅಂದರೆ ಪಾಲಿಸೋಮ್ನೋಗ್ರಾಫಿ ಅಂದರೆ ಪೇಷಂಟ್ಗೆ ನಾವು ಒಂದು ದಿವಸ 24 ಅವರ್ಸ್ ಅವ್ರಿಗೆ ಅಡ್ಮಿಷನ್ ಅಥವಾ ರಾತ್ರಿ ಅಡ್ಮಿಷನ್ ನಾವು ಪೇಷಂಟ್ಗೆ ಹೇಳ್ತೀವಿ ಯೂಶ್ವಲಿ. ಸೊ ಅವ್ರಿಗೆ ಸ್ವಲ್ಪ ನಿದ್ದೆ ಮಾಡುವಾಗ ಸ್ವಲ್ಪ ಎಲೆಕ್ಟ್ರೋಡ್ಸ್ ಎಲ್ಲ ಹಾಕಿ ಅವರ ನಿದ್ದೆ ಹೇಗುಂಟು, ಎಷ್ಟು ಸತಿ ಅವ್ರು ಹೇಳ್ತಾರೆ, ಅವ್ರ ಬ್ಲಡ್ ಆಕ್ಸಿಜನ್ ಲೆವೆಲ್ ಎಷ್ಟುಂಟು, ಬ್ರೈನಲ್ಲಿ ವೇವ್ಸ್ ಎಷ್ಟುಂಟು, ಹಾರ್ಟ್ ರೇಟ್ ಎಷ್ಟಿದೆ, ಸೊ ಅದನ್ನೆಲ್ಲ ನಾವು ಈ ಎಲೆಕ್ಟ್ರೋಡ್ಸಿಂದ ಪತ್ತೆ ಮಾಡಿ ಅವರು ಒಂದು ನಿದ್ದೆಯಲ್ಲಿ 8 ಅವರ್ಸ್ ನಿದ್ದೆಯಲ್ಲಿ ಎಷ್ಟು ಸತಿ ಹೇಳ್ತಾರೆ, ಎಷ್ಟು ಸತಿ ಎಚ್ಚರ ಆಗ್ತದೆ, ಅಥವಾ ಒಂದು ಸತಿ ನಿದ್ದೆ ಮಾಡಿ ಅವ್ರು ಹೇಳುವಾಗ ಅದೆಷ್ಟು ಗ್ಯಾಪ್ ಇರ್ತದೆ, ಸೊ ಅದನ್ನೆಲ್ಲ ಸ್ಟಡಿ ಮಾಡಿ ಅವ್ರಿಗೆ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ಬೋದು. ಅದನ್ನು ನಾವು ಪಾಲಿಸೋಮ್ನೋಗ್ರಾಫಿ ಅಂತೀವಿ. ಸೊ ಈ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಾವು ಮಾಡೋದ್ರಿಂದ ಸೊ ಬಂದು ಯಾರಿಗೆ ಸ್ನೋರಿಂಗ್ ಪ್ರಾಬ್ಲಮ್ ಉಂಟು ಅವರೆಲ್ಲ ಬಂದು ಇನ್ವೆಸ್ಟಿಗೇಷನ್ಸ್ ಮಾಡೋದು ಉತ್ತಮ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಗೊರಕೆ ಸಮಸ್ಯೆ ಆಗಿರ್ಬೋದು ಅಥವಾ ನಿದ್ದೆಯಲ್ಲಿ ಉಸಿರುಗಟ್ಟುವಿಕೆ ಆಗಿರ್ಬೋದು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ಇದು ಗೊರಕೆ ಸಮಸ್ಯೆ ಹಾಗೆಯೇ ನಿದ್ದೆಯಲ್ಲಿ ಉಸಿರುಗಟ್ಟುವಿಕೆಗೆ ಯಾವ ರೀತಿಯಲ್ಲಿ ಇದನ್ನು ನಿಯಂತ್ರಣ ಮಾಡ್ಬೋದು ಇವೆಲ್ಲದರ ಬಗ್ಗೆ ಡಾಕ್ಟರ್ ತಿಳಿಸಿಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುಂದುಡಿ ಮುನ್ನಡೆಗಾಗಿ.